ಕೋವಿಡ್-19 ಎನ್ನುವ ಮಹಾಮಾರಿ ವಿಶ್ವಕ್ಕೆ ಕಾಲಿಟ್ಟ ಬಳಿಕ ಇಡೀ ಪ್ರಪಂಚದ ಚಿತ್ರಣವೇ ಬದಲಾಗಿದೆ. ಲಾಕ್ಡೌನ್, ಸೀಲ್ ಡೌನ್ ಅಂತ ಮನೆಯಲ್ಲಿಯೇ ಕಾಲ ಕಳೆಯುತ್ತಿರುವ ಜನರಿಗೆ ಮನೋರಂಜನೆಯ ಅಗತ್ಯವಿದೆ. ಇಂತಹ ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡು ಜನತೆಯ ಭರಪೂರ ಮನೋರಂಜನೆಗಾಗಿ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತಾ ಇದೆ. ಅನೇಕ ಬಗೆಯ ಕಾರ್ಯಕ್ರಮಗಳು ಈ ಮೂಲಕ ಭರ್ಜರಿ ಮನೋರಂಜನೆಯನ್ನು ಒದಗಿಸಲು ಸಜ್ಜಾಗಿದೆ. ಈ ಪೈಕಿ ತುಳು ಡ್ರಾಮಾ ಕೂಡ ಒಂದಾಗಿದೆ. ತುಳು ನಾಟಕ ರಂಗ ಕಂಡ ಉತ್ತಮ ಹಾಸ್ಯಮಯ ನಾಟಕಗಳ ಶೂಟಿಂಗ್ ಆರಂಭಗೊಂಡಿದ್ದು ವಿ4 ಸ್ಟ್ರೀಮ್ನಲ್ಲಿ ತೆರೆ ಕಾಣಲಿದೆ. ಈಗಾಗಲೇ ಶೂಟಿಂಗ್ ಕೂಡ ಭರದಿಂದ ಸಾಗುತ್ತಿದೆ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಗಿರ್ಗಿಟ್ ಗಿರಿಧರೆ. ನಾನು ಪೃಥ್ವಿ. ಗಿರಿಗೀಟ್ ಗಿರಿದರೆ 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 ಅಂಚಗೆ ಇಂಚಗೆ ಮುದುನ ಎತ್ತು ಒರಿಯನ ಬಂಜಿಗೆ ಹಾಕುನ ಎತ್ತು ಕಾಸದ ಬೆರಿಯ ಮುಸೊಂದು ಪಪ್ಪಿನ ದರಮನಿ ಆಯತ್ತು ಗಿರಿಗೀಟ್ ಗಿರಿದರೆ ಗಿರಿಗೀಟ್ ಗಿರಿದರೆ ಗಿರಿಗೀಟ್ ಗಿರಿದರೆ LS ಮೀಡಿಯಾ ಪ್ರವರ್ತಿತ ವಿ4 ನ್ಯೂಸ್ ಸಂಸ್ಥೆಯ ಮತ್ತೊಂದು ಗರಿ ಎನ್ನುವಂತೆ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಬದಲಾದ ಕಾಲಘಟ್ಟದಲ್ಲಿ ಮನೋರಂಜನೆಯ ಮಹಾಸಾಗರವನ್ನೇ ನಿಮ್ಮ ಬೆರಳಂಚಿನಲ್ಲಿ ತಂದು ನಿಲ್ಲಿಸಲಿದೆ. ಈಗಾಗಲೇ ಅನೇಕ ರಿಯಾಲಿಟಿ ಶೋ, ವೆಬ್ ಸೀರೀಸ್ ಹಾಗೂ ಸಿನಿಮಾಗಳ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಈ ಮನೋರಂಜನೆಯ ಪಾಲಿಗೆ ಒಂದು ವಿನೂತನ ಸೇರ್ಪಡೆ ಎಂದರೆ ಅದು ತುಳುನಾಡು ಕಂಡ ಪ್ರಸಿದ್ಧ ನಾಟಕ ತಂಡಗಳು. ಹಾಗಾದ್ರೆ ಈ ಬಾರಿಯ ನಾಟಕ ಯಾವುದು? ನಾಟಕದ ವಿಶೇಷತೆ ಏನು? ಬನ್ನಿ ನೋಡ್ಕೊಂಡು ಬರೋಣ. ಕರಾವಳಿಯ ಪ್ರಸಿದ್ಧ ವಾಹಿನಿ ವಿ4 ನ್ಯೂಸ್ ತನ್ನ OTT ಪ್ಲಾಟ್ಫಾರ್ಮ್ ವಿ4 ಸ್ಟ್ರೀಮ್ನ ಮೂಲಕ ಅಂಗೈಯಲ್ಲಿ ಮನೋರಂಜನೆಯ ಮಹಾಪೂರವನ್ನು ನೀಡಲು ಸಜ್ಜಾಗಿದೆ. ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮಗಳು ವಿ4 ಸ್ಟ್ರೀಮ್ನಲ್ಲಿ ಸಿಗಲಿದೆ. ಇವುಗಳ ಪೈಕಿ ಕರಾವಳಿಯ ಪ್ರಸಿದ್ಧ ತುಳು ಹಾಸ್ಯಮಯ ನಾಟಕಗಳು ಕೂಡ ಒಂದು. ಅದರಲ್ಲಿ ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ ಅಭಿನಯಿಸುವ ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ ಸಾರಥ್ಯದ ಚಲನಚಿತ್ರ ನಟ ಕುಸಲ್ ದರಸೆ ನವೀನ್ ಡಿ ಪಾಟೀಲ್ ರವರ ಸಲಹೆ ಸಹಕಾರದೊಂದಿಗೆ ಸೋಮನಾ ಶೆಟ್ಟಿ ಮಂಗಲ್ಪಾಡಿ ರಚಿಸಿ ರಂಗದ ರಾಜೆ ಸುಂದರೈ ಮಂದಾರ ನಿರ್ದೇಶನದ ತುಳು ಹಾಸ್ಯ ನಾಟಕ ಗಿರಿಗಿಟ್ ಗಿರಿಧರೆ ಕೂಡ ಒಂದು. ತುಳು ರಂಗಭೂಮಿಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಈ ನಾಟಕ ಈಗಾಗಲೇ ಭರ್ಜರಿ ಪ್ರದರ್ಶನಗಳನ್ನು ಕಂಡಿದೆ. ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಯಕ್ಷಗಾನ ಹಾಗೂ ರಂಗಭೂಮಿ ದಕ್ಷ ಸಂಘಟಕ ಪ್ರಕಾಶ್ ಎಂ ಶೆಟ್ಟಿ ಸುರತ್ಕಲ್ ರವರ ಸಾರಥ್ಯದಲ್ಲಿ ಮಹಾರಾಷ್ಟ್ರದ ಪ್ರಮುಖ ನಗರಗಳಲ್ಲಿ ಪ್ರದರ್ಶನಗೊಂಡು ಅಪಾರ ಜನಮೆಚ್ಚುಗೆ ಪಡೆದು 85ಕ್ಕೂ ಅಧಿಕ ಪ್ರದರ್ಶನ ಕಂಡಿದೆ. ಗಿರ್ಗಿಟ್ ಗಿರಿಧರೆ ಎಂಬ ತುಳು ಹಾಸ್ಯಮಯ ನಾಟಕ ಇದೀಗ ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲಿದೆ. ಪ್ರೇಕ್ಷಕರನ್ನ ಮನೋರಂಜಿಸಲಿದೆ. ಈ ಟೆಲಿವಿಷನ್ಗೆ ಈರ್ದಾಗ ಕೊಂಚ 300 ರೂಪಾಯಿ ಎರಡ ಕೊರ್ಲಿ ಯಾನು ಜೋಯಿಸರ್ ನಡಬಹುದು ದಾದೊಂದು ಕೇಂದ್ರ ಬರ್ತದೆ ಎರಡು ಪಂಪೆ ಅಂತ ಅದೇ ಅಂಚ 300 ರೂಪಾಯಿ ಪತಂ ಪೋಯಿನ ಗಿರಿದರೆ ಕಂಡದ ಕರೆಕ್ಟ್ ತಿಯರೆಜ್ಜಿ ಎಂದು ಎಡ್ಡೆ ಜಂಟನೆ 300 ರೂಪಾಯಿ ಕೊಡ್ತಾರ ಮಾದ್ರೆ போது ಗಿರಿಧರಂಗನ 300 ರೂಪಾಯಿ ಕೊಡ್ತಾರ ತಣ್ಣ ಆ ಜನ 300 ರೂಪಾಯಿ ನಿಂಗದು ಓಳು ಗಿರಿಗಿಟ್ಟದಲ್ಲಕ್ಕ ಗಿರಿಯೋದುಂಟದಣ್ಣ ಪುರಾಣಿ ನಾನು ಇಂಚೆನೆ ಆ ಜನ ಮಂಗೆ ವಾಲ್ದಿನಿ ನೀನ ಬೊಕ್ಕ ಇಂಚ ಎನ್ನ ದೊಡ್ಡಮ್ಮನ ಮಗಳನ್ನ ಮೆಟ್ಟಿ ಭಯಂಕರ ಕುಲೆ ತಪ್ಪದ್ರಿ ಕುಲೆ ಬರ್ಬ ಅಂಚೆ 7 ಜನಕ್ಕೆ ಏನ ಮಾಡ್ಯಾರ ಕುಲೆ ಉಡ್ಪೋಡು ಬೊಕ್ಕ ಎಂಕಿ ಜೋಯಿಸೇರ್ನವರ ನಂಬಿಕೆ ಜನ ಅಂಚೆ ಒಂದಿನ ಗಿರಿಧರ ನಿಲ್ಕಿ ಯಾನ ವಿಷಯ ಬುರವಂಡೆ ಅನ್ನ ದೊಡ್ಡಮ್ಮನ ಮಗಳನ್ನ ಮೆಟ್ಟಿ ಭಯಂಕರ ಕುಲೆ ತಪ್ಪದ್ರ ಕುಲೆ ಉಡ್ಪೋಡ್ಗೆ ಆಯ್ಕೆ ನೀನು 1,000 ರೂಪಾಯಿ ಖರ್ಚು ಮಾತ್ರ ಐತೆ 1,000 ರೂಪಾಯಿ ಎನಡೆ ಕೊರು ಯಾನ ಕುಲೆ ಬಿಡ್ಪಾವೆ ಅಂದ 1,000 ರೂಪಾಯಿ ಪತೊಂಬೋಯಿನ ಗಿರಿಧರನ್ನೇ ಒಂಜಿ ವಾರ ಬತ್ತೇಜಿ ಗೊತ್ತು ಮುರಾಣಿ ಅನ್ನ ಕಣ್ಣಿಗೆ ಊರ್ನ ಜನ ಅಂದ ಬೊಕ ಕುಲೆ ಬಿಡ್ಪಾಯ ಕುಲೆ ಬಿಡ್ಪಾದ ಎಂಚ ಒಂಜಿ ಬೊಲ್ದುದ ಪ್ಯಾಪಾಡು ಕುಲತ್ತ ಚಿತ್ರ ಹೊಡ್ಬೋದ್ರೆ ಜನ ಅವಾಗ ನಿನ್ನಲ್ಲ ಮಂಗೇನೆ ಮಂತಿನಿ ಬೊಕ್ಕೆಂಚಿ ನಾವು ಅವಾಗ ಎನ್ನ ಮುನ್ನೋದಲ್ಲ ನಿನ್ನ ಒಂಜಿ ಹೇಳ ಹೋಯ್ ಇಲ್ಲಿ ರಡ್ಡು ಜನತ ಒಂಜಿ ಸಾರತ್ತ ಹೆಣ್ಮನೋದು ಹೋಯ್ ಅನ್ನ ಎನ್ನ 1,000 ಪೋಯಿನ ಬೋಂಡು ಈರ್ನ 300 ರೂಪಾಯಿ ತಿಕ್ಕೊಡೋದು ಆ ಜನ ಲೇಲೆ ವಾಡೊಂದು ವರ್ಣ ಕೊರ್ಲುಲೆ ನಿಖಲು ಬಾರಿ ವೇಗ ನಾನು ಬಾರಿ ಮಲ್ಲ ಸಾಧನೆ ಹೊಲ್ತು ಬರ್ತೀನಿ ಹೆಚ್ಚಿನ ಸಾಧನೆ ಕಾಲೇಜ್ ಒಂಜಿ ಬೈರಸ್ಗೆ ಒಂಜಿ 15 ಜಲ್ಲಿಗಲ್ಲು ಕಟ್ಟನಿ ಚೈನಾದ 45 ಜನಕ್ಕೆ ಡಿಬ್ ಡಿಬುಡ್ನಿ 45 ಜನ ಪಡ್ಚ ಅಗಲಿ ನಲ್ಪ ಕಬಾಬುದ ಗಾಡಿ ಕಬಾಬು ಮಂತು ಕೊರಿಯರ ಸೀದಾ ನೀವು ಅಂಡದಿ ಅಂಜ ಒಂಜಿ ವಿಷಯ ಮಾಡ್ಬೇನೆ ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲ ಬೇಲಿದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಈ ನಮ್ಮನೆ ವರ್ಷ ಬರ್ತದಲ್ಲ 6ನ ಬೋರ್ವೆಲ್ ನೀರಾತಿ ಸಿಗತ್ತಾನ
ಬೋರ್ವೆಲ್ಡ್ ನೀರಾಯ್ದಿನ ಬಿರವು ನಲ್ಲಿಡು ನೀರುಂಡು ನಿನ್ನ ಪೆದಂಬೋಡ್ತಿ ಚಮ್ಮಕುಳ ಮಗನಿಗೆ ನಿಖಿಲಿಗೆ ಸರ್ವಜ್ಞರ ದಾದ ಬಂತಿರಂದು ಗೊತ್ತುಂಡ ಸರ್ವಜ್ಞರ ದಾದನೇ ಬನಡಿ ಆ ಜೋಯಿಸರ ದಾದ ಬಂತಿರಂದು ಬನವನ ಈರು ಬಂಡಿ ಲೆಕ್ಕನೆ ಈರ್ನ ಮಾಮಣ್ಣಗ ಮೋಕ್ಷ ತಿಕ್ಕದನ್ನ ಇದ್ದಂದಿಕೆ ಏನ್ಯಾರೆ ಈರ್ನ ಕೈ ಹಿಡ್ದು 300 ರೂಪಾಯಿನ ಪತ್ತೊಂದು ಜನ ಜೋಯಿ ಸೇರ್ನ ಇಲ್ಲ ಬೇರೆ ಎಂಚ ಮೋಕ್ಷ ತೆಗಿನಿಗೇನ ಮೋಕ್ಷ ತಿಕ್ಕುನ ಹಿಡ್ದು ಎಂಕ ಜೋಯಿ ಸೇರ್ ನಡೆ ಬಾರೆ ರಿಕ್ಷಾ ತಿಕ್ಕದು ನೀ ಬಂಗೋಡು ಅಂಜ ಬೋನಾಗ ಜೋಯಿ ಸೇರ್ ಒಂಜಿ ಟೇಬಲ್ ಎದುರು ಕೂರ್ಸುವಾಡ್ದು ಕುತ್ತಗುಲು ಒಂದಿರು ಒಕಾರ ತರೆಕ ಮಿತ್ತೊಂದು ಎಲ್ಲ ಬೋರ್ಡ್ ಕೂಡ ಬರೆದಿರು ದಾದ ಬರೆದಿರು ಒಂದೊಂದು ಪ್ರಶ್ನೆಗಳಿಗೆ ತಲಾ 1,000 ರೂಪಾಯಿ ಅಂತೆ ಪಾವತಿಸತಕ್ಕದ್ದು ಈ ಪಾವತಿಸಿಯನ ಓಲ್ತಿಯ ನಮ್ಮಲ್ತು ಪಾವತಿಸವನ್ಯಾನೆ ತನ್ನ ಮನೆಯ ಹಿರಿಯ ವ್ಯಕ್ತಿಗಳು ತಪ್ಪು ಹಾದಿಯನ್ನ ತುಳಿಯುವಾಗ ಅದನ್ನೇ ಮಕ್ಕಳು ನೋಡಿ ಕಲಿತಾರೆ. ಮಕ್ಕಳ ಪೋಷಣೆಯಲ್ಲಿ ಮನೆಯವರ ಪಾಲು ದೊಡ್ಡದು. ತನ್ನ ಮನೆಯವರಿಂದಲೇ ನಿರ್ಲಕ್ಷ್ಯಕ್ಕೊಳಗಾದ ಕುಡುಕ ಗಿರಿಧರ್ ಮನೆಯವರಿಗೋಸ್ಕರ ಮಾಡುವ ಒಳ್ಳೆಯತನ ಮನೆಯವರಿಗೂ ಅರ್ಥವಾಗದೆ ಕೊನೆಯ ಗಳಿಗೆಯಲ್ಲಿ ಹೇಗೆ ಅರ್ಥೈಸಿಕೊಳ್ಳುತ್ತಾರೆ ಎಂಬುದೇ ಗಿರ್ಗೇಟ್ ಗಿರಿಧರನ ಕಥೆ. तुके टेम्पा देखी करले कोरिया ए गोरंडा नंगो गाली सरबत टेम्पा देखी करले पापा की कोरिया की जिया कोन टिकी टेम्पा दुलाई उंडु अंडा देतो सरी अंबार पर आव ಓ ನಾನಾ ಬಿರ ಬರ್ಪಂಡು ಒಂಜಿ ವಾರ್ನ ಮಾಡೋದು ಬಲ್ಲ ಮಾರ್ರೆ ಬಾಯ್ ಈ ಜಿನ ನಮ್ಮ ರಡ್ಡಿಗೆಲ್ಲ ತೀಕದು ಊರು ಬಾಮೂಲು ಅಬುಡು ಅತ್ತತ್ತತ್ತಿ ಇರು ಮಲ್ಲ ಮಗೆ ಮೂರ್ರಿ ತಾನೇ ಅತೀರಿಂಜ ಬೆರಿ ಬಾಡ್ದುಂತದಾರು ಆಯೆ ಪಿರವದ ಮೇಯ್ತೆ ಬೈದನ ಇರೆಗೆ ಸಡನ್ ಗೊತ್ತಾಯಿ ನಿಂಚೆವು ಆ ಸೆಂಟ್ ಮಾಡುತ್ತೆ ಆಯ್ತ ಕಮ್ಮೆನ ಬೈದಿನಿ ಅದಾ ಈ ನಮೂನೆದ ಗಂಗಸರದ ಕಮ್ಮೆನ ಇರೆಗೆ ನಾಟದಿಜಿ అయినా పునక్కు పడిన 8 రూపాయిದ ಸೆಂಟದ ಕಮ್ಮೆನ ವೈದಿನಿ ಅವದಿರಿಗೆ ಕೊಲಿ ಸತ್ಯ ಇನ್ನಿ ದಾಲಜೀನಿ ಇನಿ ವರಿಯಾಗಿ ಕಿನ್ನೋಡ ಪರ ಕಾಪಡು ಕೊಡ್ತೀನಿ ಕಿನ್ನೋಡ ಪರ ಮುಗಿರಿಂಚದ ಜಬರ್ ಇಂದ ಕಿನ್ಯ ಒಂದು ತೆತ್ತಿದೇರೆ ಅಯ್ಯೋ ಇರು ಗೊತ್ತಾಗ್ತದೆ ನನ್ನ ಕಿನ್ನಿಂಚ ಒಂದು ತೆತ್ತಿ ಅವೇ ಪೆಲಕೆ ಇಂಚ ಓ ಪೆಲಕೆ ಓ ಕಡಪಿ ಅಲ್ಲು ಓ ನಾರಾಯಣ ಇಬಡ ಮಾತಿರ್ಜಣ್ಣ ಬಾಲ ಅವಳೆ ಬಾಕಿಯ ಅಬದಿ ಐಸೋ ಮಾಮೂಲ ಕೂಡ ಬಳಕೆ ಅಯ್ಯೋ ಐಸೋ ಬಲ ಲೆಪ್ಪುನೆ ಎರಡು ಕಾಪುನಿ ಅಲ್ಪ ಏನು ಬಂತು ಬಲ ಅಬ್ಬೆ ಹೋ ಅಮೆರ್ದಿಕ್ಕೆ ಹೋಲ್ದಿ ಅವಳು ತೊಟ್ಟೆರ್ ದೆಂಜಿ ಕೊನ ಒಂದಿತ್ತೇರು ಯಾನ್ ಬರಿಯರ ಬಂದು ದೆಂಜಿ ಬೊಕ್ಕಿಗೆ ಬೊಚ್ಚಿನ ಅಂದಿದ್ದು ತದೆ ಬಕ್ ಕುದುರೆ ಯಾರೇ ನಮ್ಮೇರಿಂದ ಬರ್ಪದಿ ಭಾಷದ ಅಂತಿನ ಅಬ್ಬ ಅಣ್ಣ ಅಲ್ಡ ಅಲ್ಲಿ ನಮ್ಮೇರು 2 ವರ್ಷ ತುಂಬು ಜಂಜಿ ಕಂದರೆ ಪೋತಿನ ಅರ ಸಂಗತಿನ ಬಂತನೇ ಇತ್ತೆ ಊರು ಡೇಲ ತೊಟ್ಟೆರ್ ದೆಂಜಿ ಕೊಂದರ ರಿಜ್ಯ ಅವೇ ನಮ್ಮೇರ ಅದಕ್ಕೆ ಎಣ್ಣೆಯ ಪನಿತು ಬುದ್ಧಿ ಬನ್ನಿಯ ಬಾಲೆ ಅಂಚ ಬದ ಪಂಡ್ರ ಬಲ್ಲಿದೆ ಮಾಮಾ ಮಾಮಾ ಒನಸ್ಮಂತರ ಇತ್ತೆಂಚಿನ ಮಧ್ಯಾಹ್ನತ ಕಾಜಿಪುದ ಆಯ್ತಾ ದೆಂಜಿಯ ಯಬೇ ಮೂಲ ದೆಂಜನ ನಾನೇ ಇಲ್ಲಲೇ ಪಲಾಪೆ ದೆಂಜೆ ಕಾಜ್ಮಂತ್ರೆ ಹೌದಾಯ್ತೆ ಕಂಡ ಎಂಕಲ್ ಅಂತಾರ ದೆಂಜಿ ಕಂದರೆ ಪೋತಿನಾರ ಬಿರ ಬೈದ್ಯರತ ಅಂತ ದಿನೋಲ ದೆಂಜಿದ ಕಾಜಿಪ್ ಮಲ್ತನ ಐತ ಕಮ್ಮೆನ ಗಂಡಲ ಬಿರ ಬರುವೇರು ದಾದಬ ಪಿಜಿನನ್ನ ಆ ಜೋಕ್ಲೆನ್ ಕೋಡಿಗಟ್ಟಾರನೆ ಪುನಃ ಸಂತೆ ಈ ಹೋಗೇನದಿ ಮಾಮಿ ಬಾ ಯಾಪಾತರಿ ഞാനിದ್ದೆ ಬರ್ತೀನಯ್ಯ ಯಾನ್ ಎಲ್ಲಿಯೋ ನೆತ್ತೆ ಈ ಸರ್ತಿ ತಾನೆ ಮಾಮಿ ವೈದ್ಯರು ಅಬ್ಬಬ್ಬ ಯಾನ ಗ್ರೈತೋನಿತ್ತೆ ಸುಬಕರಿ ಇಂಕ್ಲಿನೇ ಕಹತ್ತೊಂದು ಪೆಂದು ಅಬ್ಬದಿ ನಿಮ್ಮ ಮಾಮನೆ ಮಗ ಬೈದಿನಿ ಪಾತಿರ್ತಿ ಅಬ್ಬ ಯಾರ್ ಪಾತದಿ ಪಾತರು ಅಬ್ಬದಿ ಪಣಿತ್ತು ಪಾತಿರ್ತಿ ಅಪ್ಪಂಗೆ ನಾಚಿಕೆ ಆಗುಂದೆ ಈ ಪಣ್ಣಗೆ ತಾಯ್ತ ನಾಚಿಕೆ ನಾಚಿಕೆ ಪಾತುಂಡಾಲ ಅಬ್ಬ ಕುದುರೆ ಕುತ್ತ ಉಂಟೊಂಡಾಲ ಮಾಮಿ ಬೈದಿನ ಕಣದೊಜ್ಜದಿ ಇಡಬಲ್ದಿ ದಿದಿ ನಿಕ್ಕ ಮದಿಮೆ ಗೊತ್ತಿದ್ದಾನಿದಿ ಈ ಮದಿಮೆ ಆದ ಅಂಚನೆ ಕುಯ್ಯ ಅಂದಂಡ ಇನ್ನ ಮೆಕ್ಕಲಿಗೆ ಮದಿಮೆ ಆರಪುಣ ನಿನ್ನ ಫಲನಕ್ಕೆ ಮದಿಮೆ ಆರಪುಣ ಮಾಮಿ ಮದ್ಮೆ ವಿಷಯ ಬೊಕ್ಕ ಪಾತಿರ್ಕ ನಿಕುಲ್ ಬತ್ತಿ ಸುಮಾರು ಕೊಡ್ತಾಳು ಬಲೆ ಉಲೈ ಪೋಯ್ ಬಲ್ದೆ ಇಶು ಹೊನಸ್ ಮಲ್ಪುಗ ಉಣುಪು ಹೊನಸ್ ಬಕ್ಕ ಅನ್ಬುಗ ಬಲ ನಮ್ಮ ಗಬ್ಬುಗ ಅಪ್ಪ ಪೊನ್ನಾಗ ಬೊದ್ದು ನಾಡ್ಯಾರ ಬಂದು ಪೊಣ್ಣು ಕೊಬ್ಬೆರ ಒಂದು
ಚಿಂತಿನ ಅವಸ್ಥೆ ಮಾರ್ರೆ. ಗಿರ್ಗಿಟ್ ಗಿರಿಧರ್ ಎಂಬ ತುಳು ಹಾಸ್ಯಮಯ ನಾಟಕ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನ ಕೊಡುವುದರ ಜೊತೆಗೆ ಕುಡುಕ ಹಾಗೂ ಭಿಕ್ಷುಕರನ್ನ ಯಾವ ರೀತಿಯಲ್ಲಿ ಸಮಾಜ ನೋಡಿಕೊಳ್ಳುತ್ತೆ ಎಂಬ ಕಥಾ ಹಿನ್ನೆಲೆಯನ್ನ ಹೊಂದಿಕೊಂಡು ಮೂಡಿಬಂದಿದೆ. ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟು ಒಣಮ್ನ ತಿರ್ಗಾದೀನಿ ಮಾರೈತೆ ಸಮೇತ ಮಾಡಿ ತಿರ್ಗಾ ಇಲ್ಲಕ್ಕ ತಿರ್ಗಾದತ್ತ ತಿರ್ಗಾದ ಕೆರ್ತೋಯ್ ಬಾ ಇದೆ ಬಾಯ ಕುಡ ತಿರ್ಗಾ ಯಾರನ್ನ ಇದೆ ಬಾಳೆ ಆದ ಟೈ ಟೈನ ಕಿಂಚತೆ ಉಂತನೆ ಟೈನಗಳು ಉಂಟು ಜೇರಿ ಚೆಂಚ ಮಾಲೊಂದು ಉಪ್ಪೇರು ಮಾರೈತೆ ಅಂಚತ್ತು ಬುಕ್ಕೆಂಚ ಪಿಚ್ಚಾಡು ಓ ಟೈಟಾನಿಕ್ ವಿಚಾರಡು ಅವು ಇಂಚ ಉಂಟು ಮುಂದೆ ಅಂಚ ಬೊಕ್ಕನತೆ ಇದು ಕೊಂಚ ಮಲ್ಲ ಆಸೆ ಬಂದು ಆದಾಸೆ ಮತ್ತೆ ಬೊಕ್ಕ ನಮ್ಮ ಕೈ ಕೈ ಪತಂದು ಏಕಲ ಬಟಾಟದ ಕಂದದ ಪುನಿಟ್ ಇಂಚ ಇಂಚ ಪೋಡ್ದ ಆಸೆ ಎಂದು ಈ ಮದ್ನಾಯಿ ಬುಕ್ಕಲ್ಲ ಬಟಾಟೆನ ಬಿಡು ಪೂಜಾತ ಬಟಾಟದ ಖಂಡದ ಪುನಿಟದೆ ಬಟಾಟದ ಖಂಡಡನೆ ಹೋಗಿ ಖಂಡ ಪುಟಿಯ ಉಂಟು ವಾಸೆ ಕಂದದ ಪೊಣ್ಣ ಕಂದಕ್ಕೆ ಬೆಟ್ಟ ಅಂಚ ವಾ ಕಂಡೆಗೆ ಬೆಟ್ಟ ಅವನ ಒಡ್ಚು ಅಂದು ಇಂಚ ಕಂಡೆಗೆ ಅದು ಹೋಯ್ದ ಬೆಟ್ಟಿಗೆ ಮಿಲಕ ವಾತಿರ್ನು ಮಾರ ಇದು ಎಂಚಪುರ ಪಾತಿರವಲ್ಲಿ ಇದು ಯಾನ್ ನಮ್ಮರ ಜನ ಮದ್ನಾಪ ಅಂತ ತೀರ್ಮಾನ ಆತನ ಅಂದ ಮದ್ನಾಯಿನ ಕುಸಿಟ್ಟು ಏಕದಾದ ಗೊರಪ್ಪ ಎಂಕಲ ಬಡಲ್ ಬರ್ದನ ಕಂಡ ಎಂಕ ಆಯ್ತು ಬಟಾಟದ ಕೃಷಿ ಮಲ್ಪಗ ಅಂದ ಇರುಬೂರ್ನ ಕಂಡು ದೊಡ್ಡ ಮೊಣ್ಣ ಬಟಾಟದನೆ ಕೃಷಿ ಮಾರ ಇಂದು ಮತ್ನಾಯಿನ ಕುಸಿಟ್ಟು ಈರೆಂಕ ದಾಯ್ತ ಕೊಡ್ಪಾರು ಒಂಜಿ ಪ್ಯಾಕೆಟ್ ಬಟಾಟದ ಚಿಪ್ಸ್ ರೂಪಾಯಿ ಚಿಪ್ಸ ಪಾಕ ಬಟಾಟೆ ಪುಳೆಪ್ಪಾದೀತ ಬೊಕ್ಕ ಸೈಪು ನಂಚಿ ಕೊಚ್ಚಿದ್ದು ಎಣ್ಣೆಗೆ ಬಾಡ್ದು ಸೈಲ ಒಂದು ಕೊರ್ಪು ನಂಚಿ ಚಿಪ್ಸ್ ಅಂದ ಚಿಪ್ಸ್ ಪಪ್ಸ್ ಅಂದ ಪಪ್ಸ್ ಬೇ ಓದ್ಬೋದು ಈ ಪೆಟ್ಟು ಕಮ್ಮಿ ನಾನು ಲವ್ವನ್ ಪೇರ್ ಬಿದ್ದ ಎಂತ ಮಾರೆ ಇಂಚ ಪುರ ಪಾತೇರ ಬಲ್ಯ ಪಾತೇರ್ನಾಗ ಸರಿ ಪಾತೇರು ಇತ್ತ ತುಳ ಯಾನು ಈತು ಹೊರತು ಪಾತೇರ್ದೆ ಇಂಕ ತರಬೇನ ಶುರುವಾಂಡು ತರಬೇನ ಪಿಲಕ ಯಾಪಲ ಪಾತೇರಲ್ಲಿ ಸರಿ ಇಂತ ತರಬೇನನಾ ಚೂರು ಚೂರು ಒಂಚೂರು ಉಂತಲೆ ಯಾಕೆ ಬಟಾಟದ ವಿಕ್ಸ್ ಕಣಪ್ಪೆ ಗಿರ್ಗಿಟ್ ಗಿರಿಧರ್ ಎಂಬ ಹೆಸರು ಕೇಳಿದ ಕೂಡಲೇ ನೆನಪಾಗುವ ಹೆಸರು ತುಳು ರಂಗಭೂಮಿ ಕಂಡ ಮೇರು ನಟ ರಂಗದ ರಾಜೆ ಲಯನ್ ಸುಂದರ್ ರೈ ಮಂದಾರ್ ಅವರದ್ದು. ತನ್ನ ಅಭಿನಯ ಹಾಸ್ಯದ ಮೂಲಕ ಪ್ರೇಕ್ಷಕರ ಮನಗೆದ್ದಿರುವ ಸುಂದರ್ ರೈ ಅವರು ಈ ನಾಟಕದಲ್ಲಿ ಇವರದ್ದು ಕುಡುಕನ ಪಾತ್ರ. ನಾಟಕದಲ್ಲಿ ಅತ್ಯುತ್ತಮ ನಟನೆಯ ಮೂಲಕ ಪ್ರೇಕ್ಷಕರನ್ನ ಮನೋರಂಜಿಸಿದ್ದಾರೆ. ಇನ್ನು ನಿಜ ಜೀವನ ಅನುಷ್ಠಾನ ಮಲ್ಪರೆ ಬಂಗೊಂಡವ ಗೊತ್ತಾವ ಮತ್ತ ದೇವೋ ಈ ಅಲ್ಲೆಲ್ಲ ತಮ್ಮನಗ ಎಂಕಳೆ ಎರಡಲ್ಲ ಕೇಂದನ ಅದು ನಿಕ್ಲ ಏರ್ನಲ್ಲ ಕೇಂಡ ನಿಕ್ಲಾಲೆ ಲೆತ್ತೊಂದು ಬರಿ ಏರೆ ಬಿಡ್ಪಾರ ಎಂಕ ಮೊಲ್ಲ ಮಿತ ಉರಣೆ ಡೌಟ್ ಇತ್ತು ದೇವೋ ನಿಕ್ಕ ಪೋದು ಪೋದು ತಿಗಿನಿ ಕುರ್ಚೆಲೆನಾ ಸಾಮ ಲೋಕೋನೆ ಬಂದ್ಬಿಂಡುಗೆ ಓಕೆನ್ನ ತಂಗಡಿ ಈ ಬನ್ಪಿನ ಮಲ್ಲ ಇದಾನೆ ಒಕ್ಕ ಒಂಜಿ ನಿನ್ನಂಚಿನ ಬಾಯಿ ಬರೆದ ನಿಕ್ಕ ಕುರ್ಚಿಲ ತಂದ ಬೇತೇರ್ತಿಕ್ವೆ ಪಾಪ ಆ ನೀರು ಮೊಲ್ಲ ಬಗ್ಗೆ ಕನಿಕರ ತೋಚೇನಿ ಇತ್ತ ಗೊತ್ತಾಂಡೆ ದಾಲ ಗೊತ್ತಿ ಜನಕ ಮಲ್ಪನಗ್ಲೇನೆ ನಮ್ಮ ಸುರೂಟ ಜಾಗೃತಿ ಮಲ್ಪಡಾಯಿನಿ ಮುಂಟಾಲದಿ ದಾಯ್ತದಿ ಇಲ್ಲಾಡಿ ಏರ್ಲ ಕೇನಗ್ಲಿಜ್ಜರ್ ಬಂದು ಒರಿಯ ಸೇರ್ದು ಗಿರಿಧರ ನಮಿತ್ತ ದೂರ್ ಪಾಡಂದುಲ್ಲರತ್ತ ಅಂಚಿತಿ ತಪ್ಪು ಗಿರಿಧರ ದಾಯ್ತ ಮಲ್ತೆ ಬಾಯಿ ಬರ ನಂಜಿ ಪೊಣ್ಣ ನಿಲ್ಲಗ್ಲದ ಮತ್ತೆ ಆಯ್ತು ದಾಯ್ತಣ್ಣಿ ಅಣ್ಣ ತಪ್ಪು ದೇಣ್ಣ ನೆಕ್ಕದಾಲ ಊರ್ದಕ್ಕಲಿ ತೆಲಿಪಾ ಏರಿಯಾ ಗಿರಿಧರೆ ಬಾಯಿ ಬರದ ನಂಜಿ ಪೊಣ್ಣಗ ನಿಲೆ ಕೊರಿಯತ್ತ ಬಂದು ಪುಗರ್ವೇರು ದಮೆ ಸುಬಕರ ಇದಾಯ್ತ ಬಂಡ ಗಿರಿಧರಡ ಕಾಸಿಜ್ಜಿ ಆಯ್ಡ ಕಾಸಿಜ್ಜಿನ ದಾಯ್ತಾಂಡಮೆ ಆಯ್ಡ ಮನಸ್ಸುಂಡು ಅವು ಯಾವು ನಮೆ ಗಿರಿಧರ ಮಾಮಿ ಈರೇ ಹಬ್ಬ ಇದ್ದೀನಿ ಯಾನ್ ಇತ್ತ ಬತ್ತನೆ ನಮೆ ಎಂಜಿ ಬಾಯಿ ಬರಂದಿನ ಪೊಣ್ಣ ನಿಲ್ಲಗ್ಲ ತಂಬ ಇದ ಬಂದು ಊರ್ ದಕ್ಕಲು ಒಂಜಂಜಿ ಲೆಕ್ಕ ಪಾತಿರುವೇರು ಈ ಒವೆಲ್ಲ ಕೆವಿಕಿದೆ ತನೊಚ್ಚಿ ಯಾನ್ ನಿನ್ನ ಮಾಮಿ ಪನೊಂದಿಲ್ಲೆ ಈ ಆ ಪೊಣ್ಣಲ್ಲೇ ತಂದು ಲೈಪೋಗೆ ಪಾತಿರವಲ್ಲಿ ಮಾಮಿ ಈರ್ನೊಂಜಿ ಆಶೀರ್ವಾದ ಇತ್ತು ನಿಂಗೆ ಧೈರ್ಯ ಬಲ ದೇವರುಲೇರು ಬಲ ಗುಲಾಬಿ ದಾತ ಬೇಡ ಬರ್ತದೆ ಉಲಗ ಕರ್ಬಿಡ್ಲೇನು ಅಣ್ಣ ದಾಯ್ತೆ ಅಣ್ಣ ಇಲ್ಲೊಂಜಿ ಜೋಕುಲಕ ದಾಯ್ತ ಆತೇರ್ನಿ ಅಕ್ಕೆ ಅಣ್ಣ ಗಿರಿಧರೆ ಪರ್ಪಿನ ಬೊಡಡು ಅಯ್ಯನಿ ನರಮನೆ ಆಡು ಬಂದು ನಿಕ್ಕ ಆಸೆ ಜಯ ದಿನಾಲ ಈಗ ನಾಲ್ಕು ನೆರ್ಲಕ್ಕ ನೆರೊಂದಿತ್ತ ಹಾಕೊಂಡಿತ್ತ ಗಿರಿಧರೆ ಪರ್ಪಿನ ಬುಡಿಯನ ಇಜ್ಜಿ ನನ್ನ ಪೊಣ್ಣು ಬೈದಲತ್ತ ಆಲಯನ ಸರಿ ಮಲ್ಪೋಲ್ ಎನ್ನ ಪಲ್ಲು ಚಿನ್ನೆಗೆ ನನ್ನ ಬಳ್ಳಿ ಚಿನ್ನಿಗೆ ನಿಖಿಲ ಅಮೂಲ್ಯವಾಯಿನ ಮತನು ಕೊರ್ದು ಹಂಬಳಿಯಾವನ ಮತ್ತನು ಕೊರ್ದು ಎನ್ನ ಪ್ರಚಂಡ ಬಹುಮತಡು ನನ್ನ ಚಂಡಮುಂಡ ಬಹುಮತಟ್ಟು ಕಂಡಮುಂಡ ವೀರಭದ್ರಿ ಹಾ ವೀರಭದ್ರ ಬಹುಮತಟ್ಟು ನೀವು
ಪ್ರಚಂಡ ಬಹುಮತ ಪ್ರಚಂಡ ಬಹುಮತ ಏನನ್ನ ವಿನ್ನು ಮಲ್ಪೊಡುದು ಏನನ್ನ ವಿಮ್ಮು ಮಲ್ಪೊಡುದು ವಿಮ್ಮತ್ ಇದೇನು ಸರ್ಪ್ ಮಲ್ಪೇಡಿ ಸರ್ಪ ಇದೇನು ಕೆರ್ಪೆ ಸತ್ಯ ಅನ್ಪೆ ವಿನ್ನು ಮಲ್ಪೊಡುದು ವಿನ್ನು ಓ ಎಣ್ಣೆ ವಿಣ್ಣು ಮಲ್ಪೊಡುದು ಯಾನ ಕಳಕಳಿಯಿಂದ ನಾನು ಕಳಕಳಿಯಿಂದ ಪುಲಿಕಳಿ ಓಟೆ ಕಳಿತ ಕಡಂಗ ಹೋಗುಣ ಪುಲಿಕಳಿ ದಾಲಜ್ಜಿ ಯಾನಕ್ಕೇನು ಯಾನಕ್ಕೇನು ಆತಿ ಆತಿ ಆ ಕೊಡಿರಡಂಚೂರು ಹೋಯ್ತದು ತೂವರಿ ಬುರ ಇಕ್ಕ ಬಾಡ್ಲಿ ಆತಿ ಅತ್ತ ಮಾರ ನಿಖಲ್ ದಾದ ಅವಸ್ಥೆ ಎಂಚಿನ ನಿಖಲು ಕುಳಕ ಮನಸದು ಎಡ್ಡೆ ಮಾತಾರ ಬಣ್ಣಲಕ ಬಣ್ಣದುಲ್ಲ ಸ್ವಲ್ಪ ಎಂಚಿನ ಕಲ್ಪವನು ಕಾಲಿ ಒಂಜಿ ಓಟಿಗೆ ಅಂದ್ರೆ ನಿಖಲ್ ಒಂಜಿ ಗಂಟೆ ಮಾಲ್ತಾರನಂಡ ಊರಿಡ್ಕ ಓಟಿಗೆ ಅಂದನಾಗ ಒಂಜಿ ತಿಂಗಳು ಗೊತ್ತುಂಡ ಏ ಓಟದ ಪೆಟ್ಟಿಗೆ ಹೋಗು ಮರ ಯಾನ್ ಡೈರೆಕ್ಟ್ ಗೆ ಓ ಪೊಣ್ಣೆ ಯಾನ್ ಓಟು ಕುಂತದ ಎನ್ನ ಬಲ್ಲದ ಚಿನ್ನೆಗೆ ನಿಖಲು ಮಾತ್ರ ಓಟು ಕೊರ್ದು ಎನ್ನ ಗೆಂದಾದ ಕೊರ್ದು ಓ ಈ ರೀತಿ ಓಟ ಬಂತದ ನಾರ ಯಾನಿ ఈరు ఓటుకుంటదు విన్నాండ ఇదే విన్నా అండ పొన్నక డౌటుదులే విన్నా పేరు విన్నాయి బొక్క ఇంకొంచెం ఉపకారం అల్పడు దాని ఉపకారం ఎన్నో మీరు దించి పచ్చి పోతున్నారు బరండి 20 ವರ್ಷ ఆయన కనత్ కల్పరా ఓ నికపన అమ్మే జాతత ఇదాల మండ వెచ్చ మల్పొడ్చి జానుల్ల ಭಾಷೆ ಇದ್ದೀರಿ ಅಲೆಗ ಅಮ್ಮೆಜ್ಜಿ ಪಂಡಿ ಸಾತಿಗೆ ಎಲ್ಲ ಅಮ್ಮೆ ದೊತ್ತೊಂಡೆ ಸಿಕ್ಕಂಚತ್ತು ಮಾರಾಯ ಓಟುಡು ಬಿನ್ನಾದ ಬರ್ಕ ಅಲ್ಲ ನಮ್ಮನ ನಾಡುದು ಕೊರ್ಕ ಕೊರ್ಪಾವೆ ಬಲ್ಲದ ಚಿನ್ನ ನೆನಪಿ ಪಾಡು ನಮ್ಮ ಚಿನ್ನ ಬಲ್ಲೆ ನಮ್ಮ ಚಿನ್ನ ಬಲ್ಲೆ ನಮ್ಮ ಚಿನ್ನ ಬಲ್ಲೆ ಸೋತುಂಡ ಗೆಲ್ಲು ಈ ಜನಕ್ಕೆ ಮಾತ್ರ ನೇಲಿಯರೆ ಉಪ್ಪೊಳಿಗೆದ ಗೆಲ್ಲಿಲ್ಲ ಯಾವ ಮಾತ್ರ ಚಿನ್ನ ಏರು ನಿಖಲ ಇಂಚಿನ ಅರ್ರಪ್ಪ ಯಾವ್ಲು ಎನ್ನ ಪೊಪ್ಪಗಕ್ಕೆ ಏನಂದ್ರೆ ಅವ್ರು ನೆರೊಂದುಲ್ಲ ನಿಖಲ ಬಾಸಿಂಜ ಮೆಲ್ಲ ಬಾತಾರಪ್ಪ ಓ ಅಣ್ಣ ಅದೇ ಓಟು ಕೂತಿದ್ದೀರ ಅಣ್ಣ ಏರು ಬೇರೆ ಓಟು ಕೂತಿರತ್ತ ಆ ಮುಜ್ಜು ಮೂಸುಂಟದ ಜನ ಏರು ಉಂಟದೆ ನೀವು ಈ ರೀತಿ ಮುರ ನಿಂತ ಓ ಯಾನ್ ನಿಖಲ ಅನ್ನ ಪಡ್ತುಪ್ಪನಾಗ ಪಂಡಿ ನೀನು ಬಿರಿನಾಗ ನೆನೆ ಪೋಲ್ ಪೂಜಾರ ಮರೆ ಗಂಧ ಜಾಪಣವು ಈ ಏಪ ಪರ್ಪನ ಏಪ ಬಿರಿಪುಣ ಎಂಕ್ಲ ಗೊತ್ತಾಪಂಡು ನಾನು ವರಿ ಬರ್ತೇನೆ ನಿಖಲೆ ಹೊರಂದೆ ಓಕೆ ದಾದ ಒಂದು ಇದು ಈ ಜನ ಓಟು ಕುಂತ್ಯಾರ ಎಂಚ ಮಾರ ಈ ಜನ ಓಟುಡಿಗೆ ಎಂದು ಎಂದವಡನ್ನ ಎಂಚಲಾವಡು ನಮ್ಮ ಇತ್ತ ಮಾತಾವಂಜಿ ಸಂಕಲ್ಪ ಈ ಜನನ ಓಟುಡಿಗೆ ಎಂದವಡು ಅಂಚೆ ಅದು ಪುನಗ ನಮ್ಮ ಆಯ್ನಾತ್ ಈ ಜನತ ಬಗ್ಗೆ ನಮ್ಮ ಅವಳವಳು ಅಪಪ್ರಚಾರ ಮಾಡ್ತೀವಿ ಅಪಪ್ರಚಾರದ ಇದು ಅಪಗಪಗ ಪ್ರಚಾರ ಪಗಪ ಪ್ರಚಾರ ಅಪಗಪಗ ಪ್ರಚಾರ ಮಲ್ಪೋಡು ಬೊಕ ಆತಿ ಆವುಜಿ ಬೊಕ ಮತ್ತೆ ನಾವು ಮಾತಾಡಲ್ಲ ಇಂಜೆತ್ತು ನಾವೊಂದು ಸೋಪ ಜನ ನಮ್ಮಂತೆ ಬೇಜವಾಬ್ದಾರಿ ಇರ್ಬೋಡ ಬೇಜವಾಬ್ದಾರಿ ಏನು ನಮಸ್ತೆ ಯಾನ್ ರಾಕೇಶ್ ಅಂದ್ ಯಾನ್ ಬಣ್ಣ ಮಸ್ಜಿದ್ ಚಟೆ ಬರೋಡು ಎರಡ ಪಾತ್ರೆ ನೆನೊಂದಿತ್ತ ಆಂಡ ಏನ ಬೇಲ್ದ ಬಿಸಿಟ್ ಬರಿಯರ್ನ ಇಜಿ ಆಂಡ ಇನಿ ಬಗ್ಗೆ ವಿಷಯ ಬರೋಣ ಡಿಸೈಡ್ ಮಾಡ್ತ ಅಂಚ ಬತ್ತೆ ವಿಷಯ ವಿಷಯದಾಗ ಒಂಜಿ ಗ್ಲಾಸ್ ನೀರು ಬಡಿತು ನಂದು ನೀರು ಬರೋಣ ಬತ್ತೀನಿ ಹಚ್ಚತ್ತು ಮಲಜಿ ರಶ್ಮೆ ಒಂಚೂರು ನೀರು ಬತ್ತ ಬಲ್ಲದ ಎಂಕ್ ನೀರು ತೂಯಿಲೆ ಕಾಪಡಿಯ ನಿನ್ನ ಪಪ್ಪನ ಬದ ರಮೇಶ್ ಅಂದ್ ಆಂಡ 6 ತಿಂಗಳೊಟ್ಟಿಗೆ ಇಜ್ಜೆ ಶಾಲ್ ನಮ್ಮ ರೆಡೇ ಜನ ದಾದ ಬೆಲೆ ಬಂದಿಲ್ಲ ಕಲ್ಪರದಲ್ಲ ಕಲ್ತಜಿ ಆಂಡ ಸಿಲಿಟ್ರಾಟ್ ಬೇಕಾರಂಡು ದೇವ್ರ ದೊಡ್ಡ ಬಿಸ್ನೆಸ್ ಬಾರಿ ನೆಡೆ ಬೋಂದು ಅಂಚೆ ಬರು ಬಾ ಆನ್ ಚೊಕ್ಕಡ ಚೊಪ್ಪುಡಿ ಹಬ್ಬಲ್ಲ ಒಂದು ಉದ್ಯೋಗ ಮಾತು ಬೋಡಿಯಾ ಉದ್ಯೋಗ ಇತ್ತಿನ ಮಾತ್ರ ಸಮಾಜದ ಒಂಜಿ ಗೌರವ ಮಾತು ಏನು ಖುಷಾಣ ಬ್ಯಾಂಕ್ ಖುಷಾಣಿಗ ನಾಳೆ ಬರ್ತಿದ್ದಾನೆ ಯಾನ್ ರಶ್ಮಿ ಲವ್ ಅಂತಂದಿಲ್ಲ ಅರ್ಥ ಆಯ್ತು ಬಾ ಅವೇ ಹಾ ಯಾನ್ಲ ರಶ್ಮಿಲ ಲವ್ ಮಲ್ತಂದಿಲ್ಲ ಅಂತ ಸತ್ಯನಾ ಕುಡುಕನ ಪಾತ್ರದಲ್ಲಿ ರಂಗದ ರಾಜೆ ಸುಂದರೈ ಮಂದಾರ ನಟಿಸಿದ್ದು ಆ ಪಾತ್ರಕ್ಕೆ ಅದ್ಭುತ ಜೀವ ತುಂಬಿದ್ದಾರೆ. ಅನಿಲ್ ರಾಜ್ ಉಪ್ಪಳ ಅವರು ಬಾಬಣ್ಣ ಪಾತ್ರದಲ್ಲಿ, ಜಗನ್ನಿವಾಸ್ ಶೆಟ್ಟಿ ಮಂಗಲ್ಪಾಡಿಯವರು ಪಂಚಾಯತ್ ಸದಸ್ಯನ ಪಾತ್ರವನ್ನ ನಿಭಾಯಿಸಿದ್ದಾರೆ. ಇನ್ನು ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ನಲ್ಲಿ ಜನರ ಮನರಂಜಿಸಿದ ಪುಷ್ಪರಾಜ್ ಬುಳ್ಳಾರ್ ರವರು ಚಂದ್ರಶೇಖರ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಅದೇ ರೀತಿ ಹಾಸ್ಯ ಕಲಾವಿದ ರವಿ ರಾಮಕುಂಜ ಅವರು ರುಕ್ಮಯ್ಯ ಪಾತ್ರದಲ್ಲಿ ಭರಪೂರ ಮನೋರಂಜನೆ ನೀಡಿದ್ದಾರೆ. ಅಶೋಕ್ ಬೇಕೂರು ಅವರು ಕುഞ്ഞಪ್ಪ ಪಾತ್ರದ ಮೂಲಕ ನಾಟಕದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಶ್ವಥ್ ಶೆಟ್ಟಿ ಬಗಂಬಿಲ್ ಅವರು ಶುಭಕರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇನ್ನು ಪಿಂಕಿರಾಣಿ ಅಶ್ವಥ್ ಶೆಟ್ಟಿ ಅವರು ಗುಲಾಬಿ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಇನ್ನು ಪ್ರತೀಕ್ ಅತ್ತಾವರ ರಾಕೇಶ್ ಪಾತ್ರದಲ್ಲಿ, ಸುರೇಶ್ ಸರಪಾಡಿ
ಐಶ್ವರ್ಯ ಪಾತ್ರವನ್ನ ನಿರ್ವಹಿಸಿದ್ದಾರೆ. ತೇಜಸ್ವಿನಿ ಸನಿಲ್ ರವರು ರಶ್ಮಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಇನ್ನು ಕವಿತಾ ಅವರು ಜ್ಯೋತಿ ಎನ್ನುವ ಪಾತ್ರದ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ನಾಟಕಕ್ಕೆ ಸಾಹಿತ್ಯ ರಚನೆಯ ಜವಾಬ್ದಾರಿಯನ್ನು ನಿಭಾಯಿಸಿದವರು ತುಳುನಾಡ ಕಲಾಕದಿಕೆ ರಾಜೇಶ್ ಮುಗುಳಿ ಹಾಗೂ ಸುರೇಶ್ ಸರಪಾಡಿ. ರಂಗಾಲಂಕಾರ ಕಲಾಕಾರರು ನಾಗೇಶ್ ಅತಾವ್ರ ಮತ್ತು ಅರುಣ್ ಕಡಂಬಾರು. ಇನ್ನು ಧ್ವನಿ ಸಂಯೋಜನೆಯಲ್ಲಿ ಅಶ್ರಫ್ ಸುಂಕದಕಟ್ಟೆ ಮತ್ತು ಬೆಳಕು ಸಂಯೋಜನೆಯಲ್ಲಿ ಜಿತೇಶ್ ಬಂದ್ಯೋಡು ಸಹಕರಿಸಿದ್ದಾರೆ. ಹಿನ್ನೆಲೆ ಗಾಯನಕ್ಕೆ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಮತ್ತು ಗುರುಪ್ರಿಯ ನಾಯಕ್ ಪುತ್ತೂರು ಧ್ವನಿಯಾಗಿದ್ದಾರೆ. ಇನ್ನು ಕಲಾವಿದರಿಗೆ ಮೇಕಪ್ನಲ್ಲಿ ಪ್ರಸಾದ್ ಕೊಯ್ಲಾ, ಸಂಗೀತದಲ್ಲಿ ಪ್ರವೀಣ್ ಕಾಣಿಯೂರು ಸಾಥ್ ನೀಡಿದ್ದಾರೆ. ನಾಟಕದ ನಿರ್ಮಾಣ, ನಿರ್ವಹಣೆ ಮತ್ತು ತಂಡದ ಯಜಮಾನ ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ ಅವರ ಸಮಗ್ರ ನಿರ್ವಹಣೆಯಲ್ಲಿ ನಾಟಕ ಮೂಡಿಬಂದಿದೆ. ಈ ಮೂಲಕ ಒಂದು ಅದ್ಭುತ ಕಥಾನಕವನ್ನ ಜನತೆಗೆ ಕಟ್ಟಿಕೊಟ್ಟಿದೆ. ನೋಡಿದ್ರಲ್ವಾ ವೀಕ್ಷಕರೇ, ಇದು ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ ಅನ್ನುವ OTT ಪ್ಲಾಟ್ಫಾರ್ಮ್ ಮೂಲಕ ಮೂಡಿಬರಲಿರುವ ವಿನೂತನವಾದ ಕಾರ್ಯಕ್ರಮದ ಬಗೆಗಿನ ಡೀಟೇಲ್ಸ್. ತುಳು ಭಾಷೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿನೂತನ ಪ್ರಯತ್ನ ಮೂಡಿಬರುತ್ತಿದೆ. ನಮ್ಮ ನೂತನ ಪ್ರಯತ್ನಕ್ಕೆ ನಿಮ್ಮ ಸಲಹೆ, ಸಹಕಾರ, ಪ್ರೋತ್ಸಾಹ ಸದಾ ಇರಲಿ ಎಂದು ಆಶಿಸ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.